ಆರೋಗ್ಯ ಸಚಿವರಾಗಿ ಪ್ರಪ್ರಥಮ ಬಾರಿಗೆ ಉಡುಪಿ ಜಿಲ್ಲೆಗೆ ಆಗಮಿಸಿದ ಸಚಿವ ದಿನೇಶ್ ಗುಂಡೂರಾವ್ ಉಡುಪಿಯಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಜಿಲ್ಲಾಸ್ಪತ್ರೆಯ ಕಾಮಗಾರಿಯನ್ನು ವೀಕ್ಷಿಸಿದರು. ಬಳಿಕ ಮಾತನಾಡಿ ಮೇ ತಿಂಗಳ ಹಾಗೆ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅಂತ ತಿಳಿಸಿದರು. ಸ್ಟಾಫ್ ಕ್ವಾರ್ಟರ್ಸ್ ಇದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು, ಡಾಕ್ಟರ್ಸ್ ಬೇಕು, ಹ್ಯೂಮನ್ ಅಡಿಷನಲ್ ಪೋಸ್ಟ್ ಸೃಷ್ಟಿ ಮಾಡಬೇಕು, ಅದು ಎಲ್ಲ ಇದೆ. ಖಂಡಿತವಾಗಿ ಇದನ್ನ ಒಂದು ಮೇ ತಿಂಗಳ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ಜನರಿಗೆ ಇದನ್ನ ಸಮರ್ಪಣೆ ಮಾಡುವಂತ ಕೆಲಸ ಮಾಡ್ತೀವಿ. ಇದಕ್ಕೆ ಎಕ್ವಿಪ್ಮೆಂಟ್ಸ್ ಬೇಕು, ಡಾಕ್ಟರ್ಸ್ ಬೇಕು, ಹ್ಯೂಮನ್ ಅಡಿಷನಲ್ ಪೋಸ್ಟ್ ಸೃಷ್ಟಿ ಮಾಡಬೇಕು.